ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಜೋಕ್ಲಿನ ವಾಹನ ಚಾಲಕರನ ಸಂಘದ ವತಿರ್ದು ಶಾಲಾ ಜೋಕ್ಲಿನ ಸಾಗಿಸಾವನ ಖಾಸಗಿ ಬುಲ್ದು ಬೋರ್ಡ್ದ ವಾಹನದ ಮಿತ್ತು ಕ್ರಮ ದೆತ್ತನೋಡು ಪಂಡದು ಒತ್ತಾಯಿಸಾದು ಕುಡ್ಲ ಗಡಿಯಾರ ಗೋಪುರದ ಕೈತಳ್ಳು ಗುರುವಾರ ಕಾಂಡೆ ಪ್ರತಿಭಟನೆ ನಡಪಾಯಿರು. ಶಾಲಾ ಜೋಕ್ಲಿನ ಸಾಗಾವನ ಖಾಸಗಿ ಬೊಲ್ದು ಬೋರ್ಡ್ಲದ ವಾಹನದ ಮಿತ್ತು ಸೂಕ್ತ ಕ್ರಮ ಜರುಗಿಸಾವಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಜೋಕ್ಲಿನ ವಾಹನ ಚಾಲಕರನ ಸಂಘದ ಕುಡ್ಲ ಗಡಿಯಾರ ಗೋಪುರದ ಕೈತಲ್ ಗುರುವಾರ ಕಾಂಡೆ ಪ್ರತಿಭಟನೆ ನಡಪಾಯಿರು. ಶಾಲಾ ಜೋಕ್ಲಿನ ಒಟ್ಟಾರೆಯಾದ ಖಾಸಗಿ ವಾಹನಲೆಡು ಲೆತ್ತೊಂದು ಪೋಪಿನಕ್ಲಿನ ವಿರುದ್ಧ ಚಕಾರ ದೆಪ್ಪಂದೆ ಅಕ್ಲಿನ ಮಿತ್ತು ಒವ್ವೆ ಕ್ರಮ ದೆತ್ತನೊಂದೆ ಅಧಿಕಾರಿಲು ಅಕ್ಲಿನ ಒಟ್ಟಿಗೆ ಶಾಮೀಲಾಯಿಲಕ ತೋಜುವೆರು. ತಂಕ್ಲು ಏತು ಮನವಿ ಮಲ್ತಂಡಲ ಒವ್ವೆ ಕ್ರಮ ಈತ ನೆಟದೆ ತೊಂದಿಜೇರು. ಇಂಚಿನ ದುಂಬರಿನ ಆರ್ಟಿಒ ಕಚೇರಿಗೂ ಜಿಲ್ಲಾಧಿಕಾರಿ ಕಚೇರಿಗೂ ಮುತ್ತಿಗೆ ಪಾಡುವ ಅವಿರ್ದು ಬೊಕ್ಕ ಆಪಿನ ಪರಿಣಾಮಲೆಗೂ ನಮ್ಮ ಜವಾಬ್ದಾರಿ ರತ್ತು ಪಂಡದು ಸಂಘದ ಗೌರವಾಧ್ಯಕ್ಷರು ಸುನಿಲ್ ಕುಮಾರ್ ಬಜಾಲ್ ತೆರಿಪಾಯಿರು. ಖಾಸಗಿ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನು ಇವತ್ತು ಸಾಗಿಸ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಸಂಘ ಕಳೆದ ಹಲವು ವರ್ಷಗಳಿಂದ ನಾವು ಪೊಲೀಸ್ ಇಲಾಖೆಯ ಜೊತೆ ಜಿಲ್ಲಾಡಳಿತ ಜೊತೆ ನಿರಂತರವಾದಂತಹ ನಮ್ಮ ದೂರನ್ನ ನೀಡುತ್ತಾ ಬಂದಿದ್ದೇವೆ. ಆದರೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಪ್ರತಿಸ್ಪಂದನೆ ದೊರಕ್ತಾ ಇಲ್ಲ. ಯಾಕೆ ಅನ್ನುವ ಬಗ್ಗೆ ಇವತ್ತು ಕೇಳ್ತಾ ಇದ್ದೀವಿ. ನೋಡಿ, ಇಂಥ ಮೇಲಿಂದ ಮೇಲೆ ಮನವಿಯನ್ನು ಕೊಟ್ಟು ನಮ್ಮ ಮನವಿಗೆ ಇವತ್ತು ಜಿಲ್ಲಾಡಳಿತ ಪೊಲೀಸ್ನವರು ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ನಮ್ಮ ಸಂಘದಲ್ಲಿ ಒಂದು ತೀರ್ಮಾನ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ಮತ್ತೊಮ್ಮೆ ಮನವಿಯನ್ನು ಇವತ್ತು ಕೊಡ್ತಾ ಇದ್ದೇವೆ. ಇದಕ್ಕೆ ಸರಿಯಾದಂತಹ ಸ್ಪಂದನೆ ಇಲ್ಲದೇ ಇದ್ರೆ ಒಂದು ತೀವ್ರ ರೀತಿಯಾದಂತಹ ಹೋರಾಟವನ್ನ ಮಾಡ್ತೀವಿ. ಏನು ಪ್ರಶ್ನೆ ಇರುವಂತದ್ದು, ಇವತ್ತು ನೋಡಿ, ಟೂರಿಸ್ಟ್ ಗಾಡಿಗಳಲ್ಲಿ ಬಹಳ ಪ್ರಾಮಾಣಿಕವಾಗಿ ನಮ್ಮ ಚಾಲಕರು ಇವತ್ತು ಮಕ್ಕಳನ್ನ ತಮ್ಮ ಮನೆಯ ಮಕ್ಕಳ ರೀತಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಶಾಲೆಗೆ ಕರ್ಕೊಂಡು ಹೋಗುವುದು, ಅದೇ ರೀತಿ ಅಷ್ಟು ಜವಾಬ್ದಾರಿಯಿಂದ ಆ ಮಕ್ಕಳನ್ನ ಮತ್ತೆ ವಾಪಸ್ ಅವರವರ ಮನೆಗೆ ಮುಟ್ಟಿಸ್ತಕ್ಕಂತಹ ಒಂದು ಪ್ರಮುಖವಾದಂತಹ ಜವಾಬ್ದಾರಿಯನ್ನ ನಮ್ಮ ಚಾಲಕರು ಮಾಡ್ತಾ ಇದ್ದಾರೆ. ಅಂತ ನಮ್ಮ ವಾಹನ ಚಾಲಕರನ್ನ, ಶಾಲಾ ಮಕ್ಕಳನ್ನ ಸಾಗಿಸುವ ವಾಹನ ಚಾಲಕರನ್ನ ಈ ಸಮಾಜ ಯಾವ ರೀತಿ ನೋಡ್ತಾ ಇದೆ ಎಂಬುದನ್ನು ಸ್ವಲ್ಪ ಅರ್ಥ ಮಾಡಬೇಕು. 7-8 ವರ್ಷಗಳ ಹಿಂದೆ ಕುಂದಾಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನ ಮುಂದಿಟ್ಟುಕೊಂಡು, ಹೌದು, ಆ ಘಟನೆಗೆ ನಮಗೆ ವಿಷಾದ ಇದೆ, ನೋವಿದೆ. ಏನೋ ಆ ಗಾಡಿಯಲ್ಲಿ ಮಕ್ಕಳು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಆ ಘಟನೆಯನ್ನು ಮುಂದಿಟ್ಟುಕೊಂಡು ಮಂಗಳೂರಿನಲ್ಲಿ ಎಷ್ಟು ನಮ್ಮ ಬಡಪಾಯಿ ವಾಹನ ಚಾಲಕರ ಮೇಲೆ ಕೇಸನ್ನು ದಾಖಲಿಸಿದ್ರು. ಬಹಳ ದೊಡ್ಡ ರೀತಿಯಾದಂತ ದೌರ್ಜನ್ಯ ಮಾಡಿದ್ರು. ಅಂತ ದೌರ್ಜನ್ಯವನ್ನು ಮೆಟ್ಟಿ ನಿಂತು ನಮ್ಮ ವಾಹನ ಚಾಲಕರು ಸಂಘಟಿತ ಶಕ್ತಿಯಾಗಿ ನಾವು ಹೋರಾಟವನ್ನ ಮಾಡಿದೆವು. ಮಾಡುವ ನಂತರ ಪೊಲೀಸ್ ಇಲಾಖೆ ಕೂಡ ಗೊತ್ತಾಯ್ತು. ಸ್ವತಃ ಆವಾಗಿನ ಆರ್ಟಿ ಅಧಿಕಾರಿಗಳು ಅವರೇ ಹೇಳಿರ್ತಕ್ಕಂಥ ಮಾತು ಏನು, ಶಾಲಾ ಮಕ್ಕಳನ್ನ ಸಾಗಿಸ್ತಕ್ಕಂತಹ ವಾಹನ ಚಾಲಕರ ಸಂಘಟನೆ ಏನಾದ್ರೂ ಇದ್ರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಸಂಘಟನೆ ಈ ದಕ್ಷಿಣ ಕನ್ನಡ ಜಿಲ್ಲೆದು ಅಂತ ಅವರೇ ಅವತ್ತು ಹೇಳಿರ್ತಕ್ಕಂಥ. ನಾವು ಸಂಘವನ್ನ ಕಟ್ಟಿ ಕಳೆದ 7-8 ವರ್ಷಗಳಲ್ಲಿ ಸುಮ್ಮನೆ ಕೂರಲಿಲ್ಲ. ನಮ್ಮ ಸದಸ್ಯರನ್ನ ಕಾನೂನುಬದ್ಧವಾಗಿ ಅವರಿಗೆ ಮಾಹಿತಿಯನ್ನ ಪೊಲೀಸ್ ಇಲಾಖೆಯ ಜೊತೆ ಸೇರಿ ಜಿಲ್ಲಾಡಳಿತದ ಜೊತೆ ಸೇರಿ ನಾವುಗಳು ನಮ್ಮ ಸದಸ್ಯರನ್ನು ಕೂಡ ತುಂಬಾ ಮಟ್ಟದಲ್ಲಿ ಅವರಿಂದ ಬೆಳವಣಿಗೆ ಮಾಡಿದ್ದೇವೆ. ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ನೀವು ನೋಡಿ, ನಮ್ಮ ವಾಹನ ಚಾಲಕರು, ಮಕ್ಕಳನ್ನ ಸಾಗಿಸ್ತಕ್ಕಂಥ ವಾಹನ ಚಾಲಕರು ಎಷ್ಟು ಜವಾಬ್ದಾರಿಯುತವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾದಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ. ಏನ್ ಸರ್ಕಾರ ಇವರಿಗೆ ಏನಾದ್ರೂ ವಿಶೇಷವಾದಂತಹ ರಿಯಾಯಿತಿಗಳಾಗ್ಲಿ ವಿಶೇಷ ಸವಲತ್ತುಗಳನ್ನು ಕೊಡ್ತಾ ಇದೆಯಾ? ನಿಜವಾಗಿ ನಾವು ನಮ್ಮ ಅದು ಬೇಡಿಕೆ ಇದೆ. ಇವರನ್ನ ಏನು ಇವತ್ತು ಬೆಳಗಿನ ಹೊತ್ತು ಪೀಕ್ ಅವರ್ ಅಂತ ಹೇಳ್ತೀವಿ, ಸಂಜೆಯ ಹೊತ್ತು ಪೀಕ್ ಅವರ್ ಅಂತ ಹೇಳ್ತೀವಿ. ಅಂತ ಸಂದರ್ಭದಲ್ಲಿ ಆ ಮಕ್ಕಳನ್ನ ಗಾಡಿಯಲ್ಲಿ ಹಾಕಿ ಶಾಲೆಗೆ ಕೊಂಡೋಗಿ ಬಿಡ್ತಾರಲ್ಲ, ಎಷ್ಟೊಂದು ಜವಾಬ್ದಾರಿ ಇದೆ. ಸಂಘದ ಅಧ್ಯಕ್ಷರು ಮೋಹನ್ ಕುಮಾರ್ ಅತ್ತಾವರ, ಕಾರ್ಯಾಧ್ಯಕ್ಷರು ಲೋಕೇಶ್ ಸುರತ್ಕಲ್, ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಖಾನ್ ಕುಂಜತಬೈಲ್, ಕೋಶಾಧಿಕಾರಿ ಸ್ಟ್ಯಾನಿ ಮಿನೇಜಸ್, ಕಾವೂರು ಘಟಕದ ಅಧ್ಯಕ್ಷರು ದಿನೇಶ್,
ಸುರತ್ಕಲ್ ಘಟಕದ ಅಧ್ಯಕ್ಷರು ಶರತ್, ಬಿಸಿ ರೋಡ್ ಘಟಕದ ಅಧ್ಯಕ್ಷರು ಶ್ರೀಕಾಂತ್, ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮೆನ್ಸ್ ಮ್ಯಾಕ್ಸಿಕ್ಯಾಬ್ ಸಂಘದ ಅಧ್ಯಕ್ಷರು ಆನಂದ್, ಪ್ರಧಾನ ಕಾರ್ಯದರ್ಶಿ ಕಮಲಾಕ್ಷ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.